ಮಹಾನಗರ ಪಾಲಿಕೆ ವ್ಯಾಪ್ತಿಯ ಅಹವಾಲು ಸಂಬಂಧಿಸಿ ಗುರುವಾರ ನಗರದ ಪಾಲಿಕೆ ಕಚೇರಿಯಲ್ಲಿ ನಡೆದ ಫೋನ್-ಇನ್ನಲ್ಲಿ ಉತ್ತರಿಸಿದ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಅವರು, ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಳಚರಂಡಿ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಕಾಡುತ್ತಿದ್ದು, ಯುಜಿಡಿ ಸಮರ್ಪಕಗೊಳಿಸಲು 1200 ಕೋಟಿ ರೂಪಾಯಿ ಪ್ಲಾನ್ ಸಿದ್ಧಪಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ನಂತರ ಮಾತನಾಡಿದ ಅವರು, ಅಪಾರ್ಟ್ಮೆಂಟ್ಗಳ ನಿರ್ಮಾಣದ ಸಂದರ್ಭ ಪ್ರತ್ಯೇಕ ಎಸ್ಟಿಪಿಗಳನ್ನು ನಿರ್ವಹಿಸುವ ನಿಯಮ ಜಾರಿಯಲ್ಲಿದೆ. ಆದರೆ ಹಳೆ ಅಪಾರ್ಟ್ಮೆಂಟ್ಗಳಲ್ಲಿ ಈ ವ್ಯವಸ್ಥೆ ಇಲ್ಲ. ಹೊಸ ಅಪಾರ್ಟ್ಮೆಂಟ್ಗಳಲ್ಲಿ ಎಸ್ಟಿಪಿಗಳು ಕಾರ್ಯನಿರ್ವಹಿಸದೆ ಸಮಸ್ಯೆಯಾಗಿರುವುದು ಕಂಡುಬಂದಿದೆ. ಹಾಗಾಗಿ ನಗರದ ಸಮಗ್ರ ಒಳಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸಲು ಮುಂದಿನ 6 ವರ್ಷಗಳ ಜನಸಂಖ್ಯೆ ಆಧರಿಸಿ ಯುಜಿಡಿ ಪ್ಲಾನ್ ಸಿದ್ಧವಾಗಲಿದೆ. ಈ ಬಗ್ಗೆ ಈಗಾಗಲೇ ಉಸ್ತುವಾರಿ ಸಚಿವರು ಸಭೆ ನಡೆಸಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಜೊತೆಗೂ ಚರ್ಚೆಯಾಗಿದೆ. ಮುಂದಿನ ಬಜೆಟ್ನಲ್ಲಿ ಈ ಯೋಜನೆ ಮಂಡಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದರು. ಮಳೆ ನೀರು ಹರಿಯುವ ಚರಂಡಿಗಳಿಗೆ ಅಪಾರ್ಟ್ಮೆಂಟ್ ಮನೆಗಳ ಕೊಳಚೆ ನೀರು ಹರಿಯುತ್ತಿರುವುದು, ರಾಜಕಾಲುವೆಗಳಿಗೆ ಕೊಳಚೆ ನೀರು ಸೇರುತ್ತಿರುವ ಸಮಸ್ಯೆಗಳ ಕುರಿತು ಸಾರ್ವಜನಿಕರ ದೂರು ಹರಿದು ಬಂತು. ಕಾರ್ಯಕ್ರಮದಲ್ಲಿ ಒಟ್ಟು 30 ಕರೆಗಳು ಸ್ವೀಕೃತವಾಗಿದ್ದು, ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕ್ರಮ ವಹಿಸುವಂತೆ ಸೂಚಿಸಿದರು. ಹೇಗೆ ಅಂತ ಹೇಳಿದ್ರೆ, ಈಗ ಒಂದು 12 ಮೀಟರ್ ರಸ್ತೆ ಇರುತ್ತೆ, ಅದನ್ನ ಪ್ರಪೋಸ್ ಪ್ಲಾನ್ ಅಂತ ಹೇಳ್ಬಿಟ್ಟು 18 ಮೀಟರ್ ರಸ್ತೆ ಅಂತ ತೋರಿಸ್ತೀವಿ. ಕೆಲವೊಂದು ಅಪಾರ್ಟ್ಮೆಂಟ್ ಕಮಿಷನ್ ಎಲ್ಲ ನಾವು ಪ್ರಪೋಸ್ ಇದ್ರ ಮೇಲೆ ಹಿಂದೆ ಕೊಟ್ಟಿರೋದು ಇದರಲ್ಲಿದೆ. ಈಗ 12 ಮೀಟರ್ ಇದ್ದಿದ್ರೆ ಅಷ್ಟು ಮನೆಗಳಿರೋ ಅಪಾರ್ಟ್ಮೆಂಟ್ ಬರ್ತಾ ಇರಲಿಲ್ಲ ಅನ್ನೋ ತೋರಿಸ್ತಾರೆ. ಈಗ 18 ಮೀಟರ್ ಪ್ರಪೋಸ್ ಅಂತ ತೋರಿಸಿ ಅದನ್ನ ಮಾಡೋದ್ಮೇಲೆ ಬಟ್ ಕಾರಣಾಂತರಗಳಿಂದ ನಾವು 18 ಮೀಟರ್ ಮಾಡೋಕ್ಕಾಗ್ತಿಲ್ಲ. ಅದು ಅಕ್ವಿಷನ್ ಪ್ರಾಬ್ಲಮ್ ಇರ್ಬೋದು ಅಥವಾ ಟೆರೈನ್. ಈ ವೇಳೆ ಕರೆ ಮಾಡಿರುವ ಕೊಟ್ಟಾರ ಚೌಕಿಯ ಮಹಿಳೆಯೊಬ್ಬರು ಉತ್ತಮ ಅಂಕ ಪಡೆದಿದ್ದ ಮಗಳನ್ನು ಬಿಎಸ್ಸಿ ನರ್ಸಿಂಗ್ ಆಗಿ ನಗರದ ಖಾಸಗಿ ಕಾಲೇಜಿಗೆ ದಾಖಲಿಸಿದ್ದೆ. ಈ ನಡುವೆ ಸರ್ಕಾರಿ ಕೋಟಾದಡಿ ಆಕೆಗೆ ಬೇರೆ ಕಾಲೇಜಿನಲ್ಲಿ ಸೀಟು ಸಿಕ್ಕಿದೆ. ಮೊದಲಿನ ಕಾಲೇಜಿನವರು ಆಕೆಯ ಶೈಕ್ಷಣಿಕ ದಾಖಲಾತಿ ಮೂಲ ಪ್ರತಿ ಹಿಂದಿರುಗಿಸುತ್ತಿಲ್ಲ. ಕಟ್ಟಿದ ಹಣ ಬೇಡ, ಕನಿಷ್ಠ ಮೂಲ ದಾಖಲೆಯನ್ನು ಹಿಂದಿರುಗಿಸಲಿ ಎಂದು ನ್ಯಾಯ ಕೊಡಿ ಎಂದು ಆಗ್ರಹಿಸಿದರು. ನೆಕ್ಸ್ಟ್ ಮುಂದಿನ ಫೋನಿನ ಕಾರ್ಯಕ್ರಮದೊಳಗಡೆ ಎಷ್ಟು ನಾವು ಅರ್ಜಿಗಳನ್ನ ವಿಲೇವಾರಿ ಮಾಡೋಕ್ಕಾಯ್ತು, ಎಷ್ಟು ಮುಂದಿನ ದಿನಗಳಲ್ಲಿ ಆಗ್ತದೆ ಮತ್ತು ಎಷ್ಟು ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ದಲೇ ಅಂದರೆ ಮಾಡುವಂಥದ್ದಲ್ದಲ್ಲೇ ಇರುವಂಥದ್ದನ್ನು ನಾವು ಅದೇ ರೀತಿ ವಿಲೆ ಇಡಿಸಿ ಮಾಡಬೇಕು ಅಂತ ಒಂದು ಸಣ್ಣ ಪ್ರಯತ್ನ. 1 ಗಂಟೆ ನಾವು ಇನಿಷಿಯಲಿ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕಂಪ್ಲೇಂಟ್ ಏನಾದ್ರು ಬಂದರೆ ಅದು ವಾರಕ್ಕೊಂದು ಸರಿ ಅಥವಾ 2 ವಾರಕ್ಕೊಂದು ಸರಿ ಕೂಡ ಮಾಡೋ ಒಂದು ಯೋಚನೆ ಇದೆ. ಈ ವೇಳೆ ಪಾಲಿಕೆ ಆಯುಕ್ತರು ರವಿಚಂದ್ರ ನಾಯಕ್, ಉಪ ಆಯುಕ್ತೆ ಅಕ್ಷತಾ ಮತ್ತಿತರರು ಉಪಸ್ಥಿತರಿದ್ದರು.